ಪ್ರತಿದಿನ ಆಫೀಸ್ ಅಥವಾ ಕಾಲೇಜ್ಗೆ ಹೋಗುವಾಗ ಜಾಸ್ತಿ ಮೇಕಪ್ ಮಾಡದೆ ಕೂಡ ತುಂಬ ಚೆಂದ ಬ್ಯೂಟಿಫುಲ್ಲಾಗಿ ಕಾಣಬೇಕಾ? ಹಲೋ, ನಮಸ್ತೆ ಎಲ್ರಿಗೂ. ಪ್ರತಿದಿನ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೀವಿ ಅಥವಾ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ಪ್ರತಿದಿನ ಹೆವಿ ಮೇಕಪ್ ಮಾಡ್ಕೊಂಡು ಹೋಗೋದು ಅಂತಂದರೆ ತುಂಬ ಜನರಿಗೆ ಇಷ್ಟ ಇರಲ್ಲ. ಇನ್ನೊಂದು ಏನು ಅಂತಂದರೆ ಬೆಳಗ್ಗೆ ಎದ್ದು ಆ ರಶ್ಶಲ್ಲಿ ತುಂಬ ಜನರಿಗೆ ಟೈಮ್ ಇರಲ್ಲ ಕೂಡ. ಕೇವಲ ಒಂದು 5 ನಿಮಿಷದಲ್ಲಿ ನಮ್ಮ ಮೇಕಪ್ ಮುಗ್ದೋಗಿರಬೇಕು. ಸಿಂಪಲ್ ಆಗಿರುವಂತಹ ಯಾವುದಾದ್ರೂ ಕ್ರೀಮ್ ಬೇಕು, ಅದು ನಮ್ಮ ಸ್ಕಿನ್ಗೆ ಒಳ್ಳೆ ಟೋನನ್ನು ಕೊಡಬೇಕು, ನಾವು ಬ್ಯೂಟಿಫುಲ್ಲಾಗಿ ಕಾಣಬೇಕು, ಕ್ಲಾಸಿಯಾಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು, ಪ್ರತಿನಿತ್ಯ ಉಪಯೋಗ ಮಾಡೋದಕ್ಕೆ ಸುಲಭವಾಗಿರಬೇಕು ಅನ್ನೋರಿಗೆ ಇವತ್ತೊಂದು ಅದ್ಭುತವಾಗಿರುವಂತಹ CC ಕ್ರೀಮ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಲ್ಯಾಕ್ಮೆ 925 ಅವ್ರದ್ದು ಸ್ಕಿನ್ ಸ್ಟೈಲಿಸ್ಟ್ ಕಲೆಕ್ಷನ್ CC ಕ್ರೀಮ್ SPF 30 PA++ ಅಂತ ಈ ಕ್ರೀಮ್ದ ಹೆಸರು. ಇದರ ಬಗ್ಗೆ ನಾನು ಈ ಹಿಂದೆ ಕೂಡ ವಿಡಿಯೋ ಮಾಡಿದೆ. ನನ್ನ ಮೋಸ್ಟ್ ಫೇವ್ರೆಟ್ ಕ್ರೀಮ್ ಇದು. ಯಾಕಂತಂದರೆ ನಾನು ಪ್ರತಿನಿತ್ಯ ಆಫೀಸ್ಗೆ ಹೋಗುವಾಗ ಇರ್ಬೋದು, ಅಥವಾ ಹೊರಗಡೆ ಹೋಗುವಾಗ ಇರ್ಬೋದು, ಅಥವಾ ನನ್ನ ವ್ಲಾಗ್ಗಳಿಗೆ ನಾನು ರೆಡಿ ಆಗಬೇಕು ಅಂತಂದರೆ ಇರ್ಬೋದು, ಇದನ್ನೇ ಬಳಸುವಂಥದ್ದು. ಜಾಸ್ತಿ ಮೇಕಪ್ ಮಾಡೋದಕ್ಕೆ ನಾನು ಯಾವತ್ತೂ ಹೋಗಲ್ಲ. ನೀವು ಒಳ್ಳೆಯ ಸ್ಕಿನ್ ಕೇರ್ ಮಾಡಿ ನಿಮ್ಮ ಸ್ಕಿನ್ ಟೋನ್ ತುಂಬ ಚೆನ್ನಾಗಿದೆ, ಈ ಒಂದು ಕ್ರೀಮನ್ನು ಹಚ್ಕೊಂಡ್ರೆ ಸಾಕು, ನೀವು ಅದ್ಭುತವಾಗಿ ಕಾಣ್ತೀರ. ರಶ್ಶಲ್ಲಿ ನಾವು ಕಾಲೇಜ್ಗೆ ಹೊರಡ್ತಾ ಇದ್ದೀವಿ, ಪ್ರತಿದಿನ ಆಫೀಸ್ಗೆ ಹೋಗುವಾಗ ನಮಗೆ ಜಾಸ್ತಿ ಟೈಮ್ ಇಲ್ಲ ಅನ್ನುವಂಥವರಿಗೆ ಕೂಡ ಈ ಕ್ರೀಮ್ ದಿ ಬೆಸ್ಟ್. ಏನಾಗುತ್ತೆ, ನಾವು ಮೇಕಪ್ ಅಂತ ಬಂದಾಗ ಸಪ್ರೇಟಾಗಿ ಪ್ರೈಮರ್ ಇರ್ಬೋದು, ಫೌಂಡೇಶನ್ ಕ್ರೀಮ್ ಇರ್ಬೋದು, ಕನ್ಸಿಲರ್ ಇರ್ಬೋದು, ಇದೆಲ್ಲದನ್ನು ಹಾಕೋಬೇಕಾಗುತ್ತೆ. 3, 4, 5 ಲೇಯರ್ ಕ್ರೀಮ್ಗಳನ್ನು ಹಾಕ್ಕೋಬೇಕಾಗುತ್ತೆ. ಅಷ್ಟೊಂದು ಪೇಷನ್ಸು ಯಾರಿಗೂ ಇರಲ್ಲ. ಅದು ಆ ಥರ ನಾವು ಮೇಕಪ್ ಮಾಡ್ಕೊಂಡು ಹೋದಾಗ ಅದು ನ್ಯಾಚುರಲ್ ಆಗಿ ಪ್ರತಿದಿನದ ಯೂಸಿಗೆ ಚೆನ್ನಾಗಿ ಕಾಣಿಸೋದಿಲ್ಲ ಕೂಡ. ಆಫೀಸ್ಗೆ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ ಮುಖ ಪೂರ್ತಿ ನಾವು ಮೇಕಪ್ ಮಾಡ್ಕೊಂಡು ಹೋದರೆ ಏನು ನೀವು ಈ ಥರ ಬಂದಿದ್ದೀರಾ ಅಂತ ಖಂಡಿತವಾಗ್ಲೂ ಕೇಳ್ತಾರೆ. ನಾವು ಮೇಕಪ್ ಹಾಕಿದ್ರದ್ದು ಲೈಟ್ ಆಗಿರಬೇಕು, ಮೇಕಪ್ ಹಾಕೋದಾಗೇ ಕಾಣಬೇಕು, ಬಟ್ ಸ್ಕಿನ್ ತುಂಬ ಚೆನ್ನಾಗಿ ಕಾಣಬೇಕು, ಹೆಲ್ದಿಯಾಗಿ ಕಾಣಬೇಕು, ಗ್ಲೋ ಆಗಿ ಕಾಣಬೇಕು, ಸ್ಟೈಲಿಸ್ಟಾಗಿ ಕಾಣಬೇಕು. ಇನ್ನೊಂದು ಏನು ಅಂತಂದರೆ ತುಂಬ ಚೆನ್ನಾಗಿ ಕಾಣಬೇಕು ಅಂತಂದರೆ ಈ ಥರ ಕ್ರೀಮ್ಗಳಿದೆಯಲ್ವ, ದಿ ಬೆಸ್ಟ್. ಇದು ನಮ್ಮ ಎಲ್ಲ ಪರ್ಪಸನ್ನು ಸರ್ವ್ ಮಾಡುತ್ತೆ. ಇದರದ್ದು ಹೇಗೆ ಅಂತಂದರೆ ಇದು ಸ್ಕಿನ್ ಕೇರ್ ಕೂಡ ಮಾಡುತ್ತೆ, ಹಾಗೆಯೇ ಮೇಕಪ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಅಂದರೆ 2 ಯೂಸೇಜ್ ಇದೆ ಇದರಲ್ಲಿ. ಸ್ಕಿನ್ ಕೇರ್ ಮತ್ತು ಮೇಕಪ್ ಬೇಸ್ಡ್ ಸಪ್ರೇಟ್ ಪ್ರಾಡಕ್ಟ್ಸ್ ಇರುತ್ತಲ್ವ, ಆದರೆ ಇದರಲ್ಲಿ ಸ್ಕಿನ್ ಕೇರ್ಗೆ ಬೇಕಾಗುವಂಥ ಅಂಶಗಳು ಕೂಡ ಇದೆ, ಮೇಕಪ್ಗೆ ಬೇಕಾಗುವಂಥ ಅಂಶಗಳು ಕೂಡ ಇದೆ. ಸ್ಕಿನ್ ಕೇರ್ ಅಂತಂದರೆ ನಿಮಗೆ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಮಾಯ್ಶ್ಚರೈಸಿಂಗ್ ಮಾಡೋದಿರ್ಬೋದು, ಸ್ಕಿನ್ ಹೈಡ್ರೇಟ್ ಆಗಿ ಕಾಣಲಿಕ್ಕೆ, ಅಂದರೆ ಡ್ರೈ ಇರಬಾರ್ದು ನಮ್ಮ ಸ್ಕಿನ್ನು, ಅಂದರೆ ನಾವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀವಲ್ವ, ಸೊ ಆ ಮಾಯ್ಶ್ಚರೈಸಿಂಗ್ ಅಂಶ ಕೂಡ ಈ ಕ್ರೀಮಲ್ಲಿದೆ. ಹಾಗೆಯೇ ಸೂರ್ಯನ ಬಿಸಿಲಿಗೆ ನಮ್ಮ ಸ್ಕಿನ್ ಹಾಳಾಗಬಾರ್ದು ಅಂತ ನಾವೇನು ಸನ್ಸ್ಕ್ರೀನ್ ಲೋಷನ್ ಹಾಕ್ತೀವಿ ಅದರ ಅಂಶ ಕೂಡ ಇದರಲ್ಲಿದೆ. ಅಂದರೆ ಇದು ಸ್ಕಿನ್ ಕೇರನ್ನು ಮಾಡುತ್ತೆ. ಇನ್ನೊಂದು ಏನು ಅಂತಂದರೆ ಮೇಕಪ್ ಬೇಸ್ಡ್ ಪ್ರಾಡಕ್ಟ್ ಅಥವಾ ಅಂಶಗಳು ಏನು, ಪ್ರೈಮರ್ ಅಂದರೆ ಮೇಕಪ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ನನ್ನು ನೀಟಾಗಿ ಸೆಟ್ ಮಾಡೋದು, ಸಾಫ್ಟಾಗಿ ಮಾಡೋದು, ಬೇಸನ್ನು ಕ್ಲೀನಾಗಿ ಟೋನ್ ಮಾಡುತ್ತೆ. ಪ್ರೈಮರ್ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ನೆರಿಗೆಗಳಿದ್ರೆ ಅದು ಕವರ್ ಆಗಬೇಕು, ಅಥವಾ ಸುಕ್ಕು ಇದ್ದರೆ ಅದು ಕವರ್ ಆಗಬೇಕು, ಏನಾದರೂ ಪೋರ್ಸ್ ಇದ್ದರೆ, ಓಪನ್ ಪೋರ್ಸ್ ಇದ್ದರೆ ಅದು ಕವರ್ ಆಗಬೇಕು ಅಂತ ಪ್ರೈಮರನ್ನು ಹಾಕಿಬಿಟ್ಟು ಸೆಟ್ ಮಾಡ್ತೀವಲ್ವ, ಆ ಪರ್ಪಸನ್ನು ಕೂಡ ಇದು ಸರ್ವ್ ಮಾಡುತ್ತೆ. ಅದಾದ ನಂತರ ಕನ್ಸಿಲರ್ ಹಾಕ್ತೀವಿ, ಅಂದರೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಕಾಣಬಾರ್ದು ಅಥವಾ ಈ ಸ್ಪಾಟ್ಸ್ಗಳೆಲ್ಲ ಕಾಣಬಾರ್ದು ಅಂತ ಕಲರ್ ಕರೆಕ್ಷನ್ ಎಲ್ಲ ಮಾಡೋದಕ್ಕೆ ಕನ್ಸಿಲರನ್ನು ಹಾಕ್ತೀವಲ್ವ, ಆ ಪರ್ಪಸನ್ನು ಕೂಡ ಇದು ಸರ್ವ್ ಮಾಡುತ್ತೆ. ಅಂದರೆ ಪ್ರೈಮರ್ದು ಆ ಸಾಫ್ಟ್ ಟೆಕ್ಸ್ಚರ್ ಅಥವಾ ಟೋನನ್ನು ನಮಗೆ ಕೊಡುತ್ತೆ, ಕನ್ಸಿಲರ್ ಆ ಕಲರ್ ಕರೆಕ್ಷನನ್ನು ಕೂಡ ಮಾಡುತ್ತೆ, ಫೌಂಡೇಶನ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ. ಫೌಂಡೇಶನ್ ಏನಕ್ಕೆ ಹಾಕ್ತೀವಿ ಅಂತಂದರೆ ನಮ್ಮ ಸ್ಕಿನ್ ಟೋನ್ಡಾಗಿ ಕಾಣಬೇಕು, ಸ್ಕಿನ್ ಟೋನ್ ಬೆಟರಾಗಿ ಕಾಣಬೇಕು, ಬ್ರೈಟಾಗಿ ಕಾಣಬೇಕು. ಯಾಕಂತಂದರೆ ಸ್ಕಿನ್ ಡಲ್ ಇದ್ದರೆ ಅದು ಗೊತ್ತಾಗಬಾರ್ದು. ಸ್ಕಿನ್ನಲ್ಲಿರುವಂತಹ ಎಲ್ಲ ಏನಿದೆ ಅಂದರೆ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಅಥವಾ ಏನಂತೀವಿ ನಾವು ಸ್ಪಾಟ್ಲೆಸ್ ಸ್ಕಿನ್ ಏನು ಕಾಣಬೇಕು, ಸ್ಪಾಟ್ಲೆಸ್ ಆಗಿ ನಮ್ಮ ಸ್ಕಿನ್ ಕಾಣಬೇಕು ಅಂತಂದರೆ ಏನೆಲ್ಲ ಬೇಕು, ಫೌಂಡೇಶನ್ ಹಾಕಿ ನಾವು ಕವರ್ ಮಾಡ್ತೀವಲ್ವ, ಆ ಉಪಕಾರವನ್ನು ಕೂಡ ಈ ಕ್ರೀಮ್ ಮಾಡುತ್ತೆ. ಸೊ ಒಂದು ಕ್ರೀಮಲ್ಲಿ ನಿಮಗೆ ಅಂದರೆ ಸ್ಕಿನ್ ಕೇರನ್ನು ಕೂಡ ಮಾಡುತ್ತೆ, ಮೇಕಪ್ದು ಬೆನಿಫಿಟನ್ನು ಕೂಡ ಈ ಒಂದೇ ಕ್ರೀಮ್ ಕೊಡುತ್ತೆ. ಇನ್ನು ಯಾವ ಥರ ಇದನ್ನ ಬೈ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮ್ಮ ಹತ್ತಿರದ ಕಾಸ್ಮೆಟಿಕ್ಸ್ ಅಂಗಡಿಗಳಿರ್ಬೋದು ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗ್ಬೋದು, ನೀವು ಚೆಕ್ ಮಾಡಿ ಆನ್ಲೈನಲ್ಲೂ ಬೈ ಮಾಡ್ಬೋದು. ಬಟ್ ಒರಿಜಿನಲ್ ಪ್ರಾಡಕ್ಟ್ ಇದು ಲ್ಯಾಕ್ಮೆ ಅವ್ರದ್ದು. ಒರಿಜಿನಲ್ ಪ್ರಾಡಕ್ಟನ್ನು ನೋಡ್ಕೊಂಡು ಬೈ ಮಾಡಿ. ತುಂಬ ಸರಿ ಏನಾಗುತ್ತೆ, ಒರಿಜಿನಲ್ ಬ್ರ್ಯಾಂಡ್ ಪ್ರಾಡಕ್ಟ್ಗಳ ಹೆಸರಲ್ಲಿ ಬೇರೆ ಬೇರೆ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳು ಬರುತ್ತೆ. ಆ ಥರದ್ದು ಪ್ರಾಡಕ್ಟ್ಗಳನ್ನು ನೀವು ತೊಗೊಂಬಂದು ಅಪ್ಲೈ ಮಾಡಿದಾಗ ನಿಮಗೆ ನೀವು ಅಂದ್ಕೊಂಡಂಥ ರಿಸಲ್ಟ್ ಸಿಗದೇ ಇರುತ್ತೆ.
ಅದರಿಂದ ಯಾವಾಗಲೂ ಬೈ ಮಾಡೋಕೆ ಆನ್ಲೈನಲ್ಲಿ ಕೂಡ ಬೈ ಮಾಡುವಾಗ ಕ್ಲೀನಾಗಿ ಒರಿಜಿನಲ್ ಪ್ರಾಡಕ್ಟದ್ದು ನೇಮನ್ನು ನೋಡಿಕೊಂಡು ಬೈ ಮಾಡಿ. ನಾನು ಈ ಒರಿಜಿನಲ್ ಪ್ರಾಡಕ್ಟದ್ದು ನಿಮಗೆ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೂ ಚೆಕ್ ಮಾಡ್ಬೋದು. ಸೊ ಇದನ್ನ ಯಾವ ಥರ ಅಪ್ಲೈ ಮಾಡೋದು, ತುಂಬ ಸಿಂಪಲ್. ನೀವು ಬೆಳಗ್ಗೆ ಮುಖವನ್ನು ತೊಳ್ಕೊಂಡಿರ್ತೀರ, ಕ್ಲೀನಾಗಿ ಒರೆಸ್ಕೊಂಡಾದ ನಂತರ ನಿಮಗೆ ರೆಗ್ಯುಲರ್ ಆಗಿ ಮಾಯ್ಶ್ಚರೈಸರ್ ಯಾವುದಾದ್ರೂ ನೀವು ಅಪ್ಲೈ ಮಾಡ್ತೀರಂತಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಮಾಯ್ಶ್ಚರೈಸರನ್ನು ಸ್ಕಿಪ್ ಮಾಡಬೇಡಿ. ಇದನ್ನು ಹಾಕಿದರೂ ಕೂಡ ನೀವು ಮಾಯ್ಶ್ಚರೈಸರನ್ನು ಹಾಕಿದರೆ ತುಂಬ ಒಳ್ಳೆಯದು. ರೆಗ್ಯುಲರ್ ಆಗಿ ಹಾಕ್ತಾ ಇದ್ರೆ ಅದನ್ನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಇಲ್ಲ ಬೇಡ ನಾವು ಮಾಯ್ಶ್ಚರೈಸರ್ ಹಾಕಲ್ಲ, ಇದನ್ನೇ ಟ್ರೈ ಮಾಡ್ತೀವಿ ಅಂತಂದ್ರೂ ತೊಂದರೆ ಇಲ್ಲ. ಆದರೆ ಮಾಯ್ಶ್ಚರೈಸರನ್ನು ನೀವು ಸ್ಕಿಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದು ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಹಾಕ್ಕೊಳ್ಳಿ. ಅದಾದ ನಂತರ ಈ ಕ್ರೀಮನ್ನು ಡಾಟ್ ಆಗಿ ತಗೊಂಡು, ಒಂದೆರಡು ಡಾಟ್ ತಗೊಂಡು ಕ್ಲೀನಾಗಿ ಮುಖ, ಹಣೆ, ಮೂಗು ಇಲ್ಲೆಲ್ಲ ಹಾಕ್ಬಿಟ್ಟು ನೀಟಾಗಿ ನಿಮ್ಮ ಬೆರಳಿಂದ ಬ್ಲೆಂಡ್ ಮಾಡ್ಕೊಳ್ಳಿ. ಕುತ್ತಿಗೆಗೆ, ಕಿವಿಗೆ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ನಿಮಗೆ ಎಲ್ಲ ಬ್ಲೇಮಿಷನ್ನು ಕವರ್ ಮಾಡುತ್ತೆ, ಸ್ಪಾಟ್ಲೆಸ್ ಗ್ಲೋನೆಸ್ಸನ್ನು ಕೊಡುತ್ತೆ, ತುಂಬ ಸಾಫ್ಟ್ ಆದಂಗೆ ಅನಿಸುತ್ತೆ. ಸ್ಕಿನ್ ಇಡೀ ದಿನ ತುಂಬ ಫ್ರೆಶ್ ಆಗಿ ಕಾಣುತ್ತೆ, ತುಂಬ ಹೆಲ್ದಿಯಾಗಿ ಕಾಣುತ್ತೆ. ನೀವು ಮೇಕಪ್ ಮಾಡ್ದಂಗೆ ಅನಿಸಲ್ಲ, ಆದರೂ ನಿಮ್ಮ ಸ್ಕಿನ್ಗೆ ಹೆಲ್ದಿ ಗ್ಲೋನೆಸ್ಸನ್ನು ಕೊಡುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವರು ಸ್ಕಿನ್ ಅಂತ ನೋಡಿದ್ರೆ ಅನ್ನೋ ಥರ ಇರುತ್ತೆ. ಮೇಕಪ್ ಮಾಡಿದರೆ ಗೊತ್ತಾಗುತ್ತೆ. ಜಾಸ್ತಿ ಎಲ್ಲ ಫೌಂಡೇಶನ್ ಅದು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಹಾಕಿ ಮೇಕಪ್ ಮಾಡಿದರೆ ನೋಡಿದಾಗ ಗೊತ್ತಾಗುತ್ತೆ. ನಾವು ಎಲ್ಲರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ, ಏನಾದರೂ ವಿಶೇಷ ಸಂದರ್ಭಗಳಲ್ಲಿ ತುಂಬ ಹೆವಿ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ರೆಗ್ಯುಲರ್ ಆಗಿ ನಾವು ಆ ಥರ ಮೇಕಪ್ ಮಾಡ್ಕೊಂಡು ಹೋದರೆ ನೋಡಿದವ್ರಿಗೆ ಯಾಕಪ್ಪ ಇವ್ರು ಹಿಂಗೆ ಅಂತ ಅನಿಸುತ್ತೆ. ಅದರ ಬದಲಾಗಿ ಈ ಕ್ರೀಮನ್ನು ಹಚ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಹೋದರೆ ಸ್ಕಿನ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡೋರಿಗೆ ಕೂಡ ಎಷ್ಟು ಕ್ಲೀನ್ ಆಗಿದೆ ಇವರ ಸ್ಕಿನ್, ಎಷ್ಟು ಚೆನ್ನಾಗಿದೆ ಅಂತ ಕೂಡ ಅನಿಸುತ್ತೆ, ತುಂಬ ಹೆಲ್ದಿ ಅಂತ ಕೂಡ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕ್ಲಾಸಿಗೆ ಲುಕ್ ಕೊಡುತ್ತೆ. ಅದರ ಮೇಲೆ ನೀವು ಬೇಕಾದರೆ ಇವಾಗ ಏನೇನು ಕ್ರೀಮ್ಗಳಿರ್ಬೋದು ಅಥವಾ ಟಿಂಟ್ಗಳು ಬಂದಂತೆ ಲಿಪ್ ಟಿಂಟ್ ಇರುತ್ತೆ. ಆ ಲಿಪ್ ಟಿಂಟ್ ಅಂತಂದರೆ ನೀವು ಲಿಪ್ಸ್ಟಿಕ್ ಹಾಕುವಂಥ ಅವಶ್ಯಕತೆ ಇರಲ್ಲ. ಒಂದೇ ಟಿಂಟ್ ಥರ ಬರುತ್ತೆ, ಒಂದು ಚಿಕ್ಕ ಡಬ್ಬ ಬರುತ್ತೆ. ಅದನ್ನ ಲಿಪ್ಸ್ಟಿಕ್ ಥರ ಹಾಕೋಬೋದು. ಕೆನ್ನೆಗೆ ಒಂದು ಸ್ವಲ್ಪ ಲೈಟಾಗಿ ನಾವು ಅಂದರೆ ಬ್ಲಷ್ ಟೈಪ್ ಯೂಸ್ ಮಾಡ್ಬೋದು. ಲೈಟಾಗಿ ಇದು ಮಾಡಿದರೆ ಕೆನ್ನೆಗೆ ಕೂಡ ಒಂದು ಸ್ವಲ್ಪ ಗ್ಲೋಯಿಂಗ್ ಅಂತ ಅನಿಸುತ್ತೆ, ನಿಮಗೆ ಸೂಪರ್ಬಾಗಿ ಕಾಣುತ್ತೆ. ಅಂದರೆ ಈ ಒಂದು ಕ್ರೀಮ್ ಹಾಕಿ ಒಂದು ಲಿಪ್ ಟಿಂಟಿಂದ ತುಟಿಗೆ ಮತ್ತು ಕೆನ್ನೆಗೆ, ಚೀಕ್ಸಿಗೆ ನೀವು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡ್ರೆ ಅದ್ಭುತವಾಗಿ ಕಾಣ್ತೀರ, ನ್ಯಾಚುರಲ್ ಲುಕ್ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ಆ ಲಿಪ್ ಟಿಂಟ್ ಬಗ್ಗೆ ಕೂಡ ಅಂದರೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ, ನಾನು ಉಪಯೋಗ ಮಾಡೋದು ಅಥವಾ ಯಾವುದು ಬೆಸ್ಟ್ ಇದೆ ಚೆಕ್ ಮಾಡಿಕೊಂಡು ರಿಸರ್ಚ್ ಮಾಡಿ ಹೇಳ್ತೀನಿ. ಈ ಕ್ರೀಮ್ ಬಗ್ಗೆ ಅಂತೂ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಇದೆ. ನೈಕಾದಲ್ಲೂ ಟಾಪ್ ಸೆಲ್ಲಿಂಗ್ ಇದೆ ಇದು. ಇನ್ನೊಂದ್ಸರಿ ಹೇಳ್ತೀನಿ, ಲ್ಯಾಕ್ಮಿ 925 ಸ್ಕಿನ್ ಸ್ಟೈಲಿಸ್ಟ್ ಕಲೆಕ್ಷನ್ CC ಕ್ರೀಮ್ SPF 30 3++ ಅಂತ. ತುಂಬ ನಾನೊಂದು 2-3 ವರ್ಷದಿಂದ ಇದನ್ನ ಉಪಯೋಗ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ನನಗಿದು ಯೂಸ್ ಆಗಿದೆ. ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೆಗ್ಯುಲರ್ ಯೂಸಿಗೆ, ಆಫೀಸ್ ಯೂಸಿಗೆ ಇರ್ಬೋದು, ಕಾಲೇಜ್ ಯೂಸ್ಗೆ ಇರ್ಬೋದು, ದಿ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಯಾಕಂತಂದರೆ ಅಷ್ಟು ಅಡ್ವಾಂಟೇಜ್ ಇದೆ ಇದರಿಂದ. ಸೊ ಈ ಒಂದು ಕ್ರೀಮಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ತುಂಬ ಚಿಕ್ಕ ಟ್ಯೂಬಲ್ಲಿ ಬರುತ್ತೆ ಅಥವಾ ಸ್ವಲ್ಪ ಇದರಿಂದ ದೊಡ್ಡದು ಬರುತ್ತೋ ಗೊತ್ತಿಲ್ಲ. ನಾನು ಆವತ್ತಿಂದ ಇದೇ ಸೈಜ್ದು ಟ್ಯೂಬನ್ನು ತರಿಸ್ತಾ ಇರೋದು. ಇದು ನಿಮಗೆ ಬ್ಯಾಗಲ್ಲಿ ಕೂಡ ಆರಾಮ್ಸೆ ಹಾಕ್ಕೊಂಡು ಹೋಗ್ಬೋದು. ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದೆ. ನಿಮಗೆ ಎಲ್ಲಾದರೂ ಹೋಗ್ತೀರಾ ಅಂತಂದರೆ ನೀವು ಆರಾಮ್ಸೆ ಇದನ್ನ ಕ್ಯಾರಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬೈ ಮಾಡಬೇಕು ಅಂತಂದರೆ ನಿಮಗೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಇನ್ನೊಂದು ಏನು ಅಂತಂದರೆ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದರಲ್ಲಿ ಇನ್ನೂ ಉಪಯೋಗಕ್ಕೆ ಬರುವಂಥ ವೀಡಿಯೋಗಳನ್ನು ನಾನು ಪ್ರತಿನಿತ್ಯ ಹಾಕ್ತಾ ಇರ್ತೀನಿ. ಅದರ ನೋಟಿಫಿಕೇಷನ್ ನಿಮಗೆ ಬೇಕು ಅಂತಂದರೆ ನಿಮಗೆ ಈಸಿಯಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೊಂದು ಏನು ಅಂತಂದರೆ, ಏನನ್ನಾದರೂ ಹಚ್ಕೊಳ್ಳಿ, ಪ್ಯಾಚ್ ಟೆಸ್ಟ್ ಫಸ್ಟ್ ಟೈಮ್ ಹಚ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಒಂದ್ಸರಿ ಕಿವಿ ಕೆಳಗಡೆ ಇಲ್ಲಿ ಹಚ್ಚಿ ಅಥವಾ ಕೈಯಲ್ಲಿ ಇಲ್ಲಿ ಹಚ್ಚಿ ಒಂದ್ಸರಿ ನೀವು ಪ್ಯಾಚ್ ಟೆಸ್ಟನ್ನು ಮಾಡಿ. ಅದು ತುಂಬ ಬೆಸ್ಟ್, ತುಂಬ ಸೇಫೆಸ್ಟ್ ಮೆಥಡ್ ನಾವು ಕಾಸ್ಮೆಟಿಕ್ಸ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡುವಂಥದ್ದು. ಸೊ ಥ್ಯಾಂಕ್ಸ್ ಎಲ್ರಿಗೂ.